ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅನ್ಯಾನಿ ಮನುಷ್ಯ. ಅತ್ತೆ ಮನೆ ಹೆಸರು ಕೇಳಿದಾಗಲೇ ಒಂದು ಪಾಸಿಟಿವ್ ವೈಬ್ ಬರುತ್ತೆ. ಸೊ ಇವಾಗ ಅತ್ತೆ ಮನೆಗೆ ಹೊರಟಿದ್ದೀನಿ, ನರಸಿನಮಕ್ಕಿ. ಬೈಕಲ್ಲಲ್ಲ, ಬಡವರ BMW ಅಲ್ಲಿ. ಬನ್ನಿ. ಪವರ್ ವಿಂಡೋದಲ್ಲಿ ಆಯ್ತಾ, ಮೈಕ್ ಹೋಲ್ದಿದೆ ಗೊತ್ತಿಚ್ಚಿ. ಕ್ಯಾನ್ ಯು ಓಪನ್? ಎಂದಿಲ್ಲ ಒಂಥರ ಆಫ್ ರೋಡ್ ಐತಿ. ತಗೊಳ್ದು ಮಾರೆ ಮೊಬೈಲ್. ಅಣ್ಣ ನಮಕ್ ಮೇಯ್ನ್ ನೆಟ್ ಮಾಮೆಲ್ಲ ಬರ್ತದ ಸುರುಕು ದೆಟ್ಟಿಂಚ ಓಪನ್ ಅಂತ ಓಡು ಬಾರಿ ಬೇಜಾರ ತೋಪದಲ್ಲ ಇಪ್ಪ ಅನ್ನೋದು ಬಾದಿ నేను ఓపెన్ అంత ఇంకొంచెం ఆగాతాండు ఇలా దాది ఎందుకు మీరు దేనికి కూడా ఇంజనీరింగ్ ఇప్పుడే తిరుగుతాను ఇక ರೆಸಾರ್ಟ್ಲಿ ఈయన అయితే పుదరించిని మామీ లేరు. మామీ నాయిత పుదరించిన పోಕ್ರಿ ಇರು ಪೋಕ್ರಿ ಅಪ್ಪು. ಓ ನೆತ್ತ ಕಣ್ಣೆಂಚಿನ ಅವರ ಕೆಂಪು ಉಂಡು ತರ್ಟಿ ಪಾಡ್ಬಣ పోకరే అప్పు బంగారు. ఇరు కుక్కద గజిపుడు ఇడ్లీ దింపరే బల మగ దాల మల్పూజి నీకు నిన్న కిన్నిడే కొంచెం ಎಲ್ಲ ತೋಜಾವಡಿ ಓಕೆನಾ ಬಲ ನಿನ್ನ ಕಿನ್ನಿ ತೋಜಾವಡೆ ಎಂಕೆಲ್ಲೆ ಏತು ಕಿನ್ನಿಂಡು ಬಲ ಏಯ್ ಬಲ ಮಗ ಬಲ ನಾನು ತೋಜಲ್ಲ ನಿನ್ನ ಕಿನ್ನಿ ಎತ್ತೊಂದು ಬನ್ನಿ ಬಲ ಆಯ್ತಾ ಬುದಾರೇಂದಿನ ಬೊಗ್ಗಿದ పోక్రి ఏర్దిద్దిన బుదారు ఈర్దిద్దిన నెక్కపన ఎడ్డ బుదారు ఇల్లద నాయిದ మాధురి బుదారు నెక్క ಶಿಲ್ಪ ಪಡ ಐಶ್ವರ್ಯ ಪಡ ಐಶ್ವರ್ಯ ಬಂಗಾರು ಐಶ್ವರ್ಯ ಐಶು ನಾ ಏರ್ನವಣ್ಣ ನಮಕ್ಕದಾದ ಯಾರೊಂದು ನಮ್ಮ ಅತ್ತೆ ಮನೆಯಲ್ಲಿ ಯಾರ್ದೋ ಒಂದು ನಾಯಿ ಮರಿ ಇಟ್ಟಿದೆ. ತುಂಬ ಇದೆ ಮರಿ, ಎಷ್ಟಿದೆ ಗೊತ್ತಿಲ್ಲ. ಸೊ ಅದ್ರದ್ದು ಒಂದು 4 ಫೋಟೋ ತೆಗಿಬೇಕಂತ ಇವಾಗ ಹೊರಟಿದ್ದೀನಿ. ನಾಗಂಡು ಕಣ್ಣು ಬುಲತ್ತ ಜತೌಲ భత్తన దాల మన్పంది నెల ఇక్కడ కొంచెం చిప్పడ బాబా. అప్పుడు బంగారు కుక్కద కజిపుడు ఉగ్గొని పరి బొగ్గి వత్తన మరలు బురు అంటున్నాం. ಸೊ ಈ ನಾಯಿ ಹೆಸರೇನು ಗೊತ್ತಾ? ಪೋಕ್ರಿ. ನಿನ್ನ ಜೋಕ್ಲ ಅವಲಪ್ಪನು. ಯಾವಾಗಲೂ ಒಂದು ಅತ್ತೆ ಮನೇಲಿ ಒಂದು ರಿವರ್ ಹತ್ರ ಹೋಗ್ತಿದೆ. ಅಲ್ಲಿ ಇವಾಗ ಒಂದು ಹೊಸ ಬ್ರಿಡ್ಜ್ ಆಗಿದೆ, ಅಂದ್ರೆ ಅಲ್ಲೇ ಸ್ವಲ್ಪ ದೂರ ಅಲ್ಲೇ. ಸೊ ಆ ಬ್ರಿಡ್ಜ್ ನೋಡಕ್ಕೆ ಹೋಗ್ತಾ ಇದ್ದೀವಿ ಇವಾಗ. ಬ್ರಿಡ್ಜ್ ಕಾಣಿಸ್ತಾ ಇದೆ ನಿಮಗೆ, ಝೂಮ್ ಮಾಡ್ತೀನಿ ರೀ. ಈ ಬ್ರಿಡ್ಜ್ ಹತ್ರ ಹೋಗ್ತಾ ಇರೋದು ಇವಾಗ ನಾವು. ಲೆಟ್ಸ್ ಗೋ. ಸುರುಕು ಪೋಕ್ರಿ ಪಾಡಿ. ಓ ಜಾರ್ನು ಮರೆ. ನಮ್ಮ ದಾರಿ ಈ ಥರ ಇದೆ. ಅವರು ಅಲ್ಲಿ ರೀಚ್ ಆದರು. ಸೊ ನನ್ನ ಕಸಿನ್ಸ್, ನನ್ನ ಅತ್ತೆ ಅಲ್ಲಿ ರೀಚ್ ಆದರು. ನಾನು ಹೋಗ್ತಾ ಇದ್ದೀನಿ. ನಮ್ಮ ಪೋಕ್ರಿ ಆಲ್ರೆಡಿ ರೀಚ್ ಆಗಿದೆ ಅಲ್ಲಿ ನೋಡಿ. ಓ ಅಲ್ಲಿ ಓಡ್ತಾ ಇದೆ. ನನಗೆ ಅಲ್ಲೊಂದು ವ್ಯೂ ಕಾಣಿಸ್ತಾ ಇದೆ ಅಲ್ಲ, ತುಂಬ ಇಷ್ಟ ಆಯ್ತು. ಅದೊಂಥರ ಯಾವಾಗಲೂ ನಮ್ಗೆ ಅಲ್ಲಿ ಸಿಗ್ತಾ ಇತ್ತು ನೋಡೋಕೆ ಇನ್ನೊಂದು ವ್ಯೂ. ಇದೊಂಥರ ಯಾವ ಬೆಟ್ಟ ಏನು ಕತೆ ಅಂತ ಗೊತ್ತಿಲ್ಲ, ಅದರ ವ್ಯೂ ಮಾತ್ರ ಸೂಪರ್. ನಾನು ನಮ್ಮ ಅತ್ತೆ ಮನೆಗೆ ಬಂದರೆ ಇಲ್ಲಿ ಈ ಪ್ಲೇಸ್ಗೆ ಬರ್ತಾ ಇರಲಿಲ್ಲ ಯಾವಾಗಲೂ. ಇದು ಫಸ್ಟ್ ಟೈಮ್ ಬಂದಿದ್ದು. ನಾನು ಅಲ್ಲೂ ಹೋಗ್ತಾ ಇದ್ದೆ. ಅಲ್ಲೂ ಚೆನ್ನಾಗಿದೆ ವ್ಯೂ, ಆದರೆ ಅಲ್ಲಿ ಇವಾಗ ನೀರು ಕಾಣಿಸ್ತಿದೆ ಅಲ್ಲ,
ಇವಾಗ ನಾನು ಅಲ್ಲಿ ಹೋದರೆ ಉಪ್ಪಿನ ಅಂಗಡಿ ಎಲ್ಲಾದರೂ ಇರ್ತೀನಿ, ಮೋಸ್ಟ್ಲಿ ಉಪ್ಪಿನ ಅಂಗಡಿಯಲ್ಲಿ ಇರ್ತೀನಿ ಅನ್ಕೋತೀನಿ. ಪೋಕ್ರಿ ಬಂಗಾರು ಬಲೆ ಬಲ ಪೋಕ್ರಿ ಅಡೆ 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 ಅವಳು ಅವ್ರು ಚಂಡಿ ಅದೊಂದು ವಾಸನೆ ಇರ್ಬೋದು ಮಾರೆ ಬಲ್ತಾನೆ ಈಗ ಬೆಚ್ಚ. ನೀರಲ್ಲಿ ಕೊಚ್ಕೊಂಡು ಎಷ್ಟು ದೊಡ್ಡ ಮರ ಬಂದಿದೆ ನೋಡಿ. ಈ ನೀರಲ್ಲಿ ಇಷ್ಟು ದೊಡ್ಡ ಮರ ಬರಬೇಕಿದ್ರೆ ನೀರು ಎಷ್ಟು ಫೋರ್ಸ್ ಇರುತ್ತೆ. ಆ್ಯಕ್ಚುಲಿ ನಮಗೇನು ಗೊತ್ತಾ, ಇನ್ನೊಂದು ಕಡೆ ಹೋಗೋಕ್ಕಿದೆ. ನನಗೆ ಇಲ್ಲೇ ತುಂಬ ಹೊತ್ತು ಇರಬೇಕಂತ ಆಸೆ ಇತ್ತು, ಒಂದು ಟೈಮ್ ಲ್ಯಾಪ್ಸ್ ಮಾಡಬೇಕು ಅಂತ ಇತ್ತು. ಆದರೆ ನಮ್ಮ ಅತ್ತೆಗೆ ಲೇಟ್ ಆಗ್ತಿದೆ. ಪರವಾಗಿಲ್ಲ, ಅದು ಲೇಟ್ ಆಯ್ತು, ಇವಾಗ ಹೋಗ್ಬೇಕು. ಇವಾಗ ಅದು ಇದಕ್ಕೋಸ್ಕರ ಅಂತ ಬಂದಿದ್ದಲ್ಲ, ಅತ್ತೆ ಮನೇಲಿ ಸ್ವಲ್ಪ ಕೆಲಸ ಇತ್ತು, ಅದಕ್ಕೆ ಬಂದಿದ್ವಿ. ಹೊರಡೋಣ. ನಾನು ಇನ್ನೊಂದು ಸರಿ ಬರಬೇಕು, ಇಲ್ಲಿ ವ್ಯೂನ ಕರೆಕ್ಟಾಗಿ ಎಂಜಾಯ್ ಮಾಡಬೇಕು. ಅದು ಸಮಾಧಾನ ಆಗಿಲ್ಲ, ಇನ್ನೊಂದು ಸರಿ ಬರೋಣ ನಿಧಾನಕ್ಕೆ. ಸ್ವಲ್ಪ ಕಾಲು ತೊಳ್ಕೊಂಡು ಹೋಗೋಣ. ಓಕ್ರೇ ಏನೋ ನೂಕುದು ಬಾಡ್ಲ ಉಂಟ, ಕ್ಯಾಮರಾ ಮಾತ್ರ ಹಂಚಿಕೋನಪ್ಪ. ಓಕ್ರೇ ನಮ್ಮ ಅತ್ತೆ ಮನೇಲಿ ಆಲ್ಮೋಸ್ಟ್ ಫ್ರೂಟ್ಸ್ ಅಂತೂ ಎಲ್ಲ ಟೈಪದ್ದು ಇದೆ, ಆಮೇಲೆ ತರಕಾರಿನೂ ಇದೆ ಆಲ್ಮೋಸ್ಟ್ ಎಲ್ಲ. ಸೊ ಇದು ಜೀಗುಜ್ಜೆ ಇನ್ನು ಪೋಡಿ ಮಾಡೋಕ್ಕೆ ಸೂಪರ್ ಆಗುತ್ತೆ. ಅದು ಹೆಂಗತ್ತೆ ನನ್ನ ಫ್ರೆಂಡ್ ಬರಿಯ ರೆಡ್ ಎತ್ತನ ಮರ್ಯಾದಿ ಅತ್ತ ಪುತ್ತೂರ್ದು ಹತ್ತಿರ್ಲ ಕೊಯ್ಯಲಿ ಕೈ ಇಟ್ಟದಲ್ಲ ಬುಜಿ. ಓ ಈ ವಿಡಿಯೋ ನಾನು ಕರ್ಬುದದ ನಡ್ಪುನು. ಕರ್ಬು ಅಂದರೆ ಕಬ್ಬು ನಡೋದು. ಈಗ ಹೋಗೋವಾಗ ಒಂದ್ಮೇಲೆ ತಗೊಂಡು ಹೋಗ್ತೀನಿ. ಮಾತ್ರ ಸೆಲೆಕ್ಟ್ ಉಂಟು ಇಲ್ಲಿ ತಿನ್ಪುಜಾರ ಇಲ್ಲ ಮಲ್ಬ ತುಯ್ಯಾರ ಮಾತ್ರ ಪೂರ ಕರ್ಮಿನ್ ಬರ ಅದೇನು ಜೀ ಗುಜ್ಜದ ನಿಮ್ಮ ಪೂಜಾರ್ ಇದು ಬರ ಕುಕ್ಕು ಕಲಕ್ಕಾಯಿ ಓ ಅಂಚನಾ ಸರಿ. ನಾಲ್ಕು ದಿನ ಖರೀದಿ ಮಾಡ್ಬೇಡಿ ಅಂದಕ್ಕ ಬಿದಾಡ್ನರೆ ಬೇಜಾರ ಬಜ ಬಿದಾಡ್ನಾಗ മലയാളിയുടെ പിതാടിനെ മണി ഞാൻ പോയിട്ട് വരാം. ഞാൻ പോയിട്ട് വരമേ പോയിട്ട് വരാം വരേ ഉളുന്തിന മലയാള കാലത്തൂലേ ಸರಿ. ಅತ್ತೆ ಮನೆಯಿಂದ ನಮ್ಮ ಮನೆಗೆ ಪುತ್ತೂರಿಗೆ ಪಯಣ. ಬೇಜಾರಾಗ್ತಾ ಉಂಟು. ಅತ್ತೆ ಮನೆಯಿಂದ ಮನೆಗೆ ಹೊರಡ್ತಾ ಇದ್ದೀವಿ. ನಾಳೆ ಕೆಲಸ ಉಂಟು, ಆಫೀಸ್ ಕೆಲಸ. ಲೆಟ್ಸ್ ಗೋ. ವಿಡಿಯೋ ರನ್ ಅಪ್. ಸೊ ಇವತ್ತು ನಾನು ನೆಡೋದಲ್ಲ ಗಿಡ, ನಮ್ಮ ಲಾವಪ್ಪಣ್ಣನವ್ರು ನೆಡೋದು. ಖ್ಯಾತ ಈಜುಪಟ್ಟು ಲಾವಪ್ಪಣ್ಣ. ಬಾಂಡ ವಿಡಿಯೋ ಬಾಂಡ ಬೇಜಾರು ಜಾತ್ರೆ ಇದು. ಹಾಂ, ಎಷ್ಟು ವರ್ಷ ಆಯ್ತು ನಿಮಗೆ? ನನಗೆ 57. 57. ಅದರ ಫ್ಲಿಪ್ ಮಾತ್ರ ಸೂಪರ್ ಇತ್ತು. ಹಾಂ, ಏಪ ನಾನು ಕೊಡೋರ ನಿಂದು ಅಂಚನಾ ನನ್ನ ಈರೊಂಜಿ ಪಿರವಗು ಪಲ್ಯ ಕೊಡು. ಓಲ್ ನಟ್ಟು ಓಲ್ಲ ಪಲ್ಯ ಮೂಲ ನಡ್ಕ ಮಲ್ಲಿ ಉಲ್ಟಾ ಆಗ್ತದ ಅದು ಜಿಜ್ಜಪ್ಪ ದೊಡ್ಕುಣ ಅಂದ ಅಂಚಲ ಅಂಚಲ ಓದ್ಕೊಂಡ ಅಂಚಲ ಪುಣ
ಇಷ್ಟ ಆದರೆ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ಗಿಡ ನೆಡಬೇಕು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಅಷ್ಟೇ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ. ಡೂ ವಾಟ್ ಮೇಕ್ಸ್ ಯು ಹ್ಯಾಪಿ. ಬಾಬಾ ಜಯ. ನಾವು ಪನ್ನೊಂಜಿ ಬಾಯ್ ಬಾಯ್ ಒನ್ಲೆ ಬಾಯ್ ಒನ್ಲೆ ಬಾಯ್ ಬಾಯ್. ಯಾವ